ನಮಸ್ಕಾರ. ಸ್ಪಂದನ ವಾಹಿನಿಯ ಅರಳುವ ಮಗು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗ್ಯಶ್ರೀ. ಪ್ರತಿ ವಾರದಂತೆ ಈ ವಾರವೂ ಕೂಡ ನಾನು ಬಂದಿದ್ದೇನೆ. ಆದರೆ ಈ ವಾರ ನಿಮಗೆ ಡಬಲ್ ಧಮಾಕ. ಏನಪ್ಪ ಆ ಡಬಲ್ ಧಮಾಕ ಅಂತ ನೀವಂತೂ ತುಂಬ ಕ್ಯೂರಿಯಸ್ ಆಗಿರ್ಬೋದು. ನಾನು ಕೂಡ ಅಷ್ಟೇ ಕ್ಯೂರಿಯಸ್ ಆಗಿದ್ದೇನೆ. ಏನದು ಡಬಲ್ ಧಮಾಕ? ಬನ್ನಿ ಅವ್ರ ಜೊತೆನೇ ಮಾತಾಡೋಣ. ಹಾಯ್ ಕ್ಯೂಟಿ ಪಾಯ್ಸ್. ಹಾಯ್. ಏನು ನಿನ್ನ ಹೆಸರು? ಅನುಜ್ಞಾ. ನಿಂದು? ಅಭಿಜ್ಞಾ. ಅಭಿಜ್ಞಾ. ನೀವಿಬ್ರು ಟ್ವಿನ್ಸಾ? ಹೌದಾ? ಇದರಲ್ಲಿ ಯಾರು ತುಂಬ ಜೋರು? ಯಾರು ಸಹ ಇಲ್ಲ. ಇಬ್ರು ಸಹ ಪಾಪವಾ? ಹೌದಾ? ಮನೇಲಿ ತುಂಬ ಯಾರು ತಂಟೆ ಮಾಡ್ತಾರೆ? ಯಾರು ಸಹ ಇಲ್ಲ. ಇಬ್ಬರು ಕೂಡ ಪಾಪದವರೇ. ಮತ್ತೆ ಯಾರು ಜಾಸ್ತಿ ಮಾತಾಡೋದು ಯಾರು? ಅವಳೆಯಾ? ಏನಂತ ಹೇಳಿದ್ರೆ ಜಾಸ್ತಿ ಜಾಸ್ತಿ ಅಂತ ಹೇಳಿದ್ರೆ ಹೇಗೆ ಮಾತಾಡ್ತಾಳೆ ಅವಳು? ಅರ್ಥನೇ ಆಗುದಿಲ್ಲ ಅವಳು ಮಾತಾಡೋದು. ಯಾರು ಸಿಕ್ಕ ಅರ್ಥನೇ ಆಗಲ್ಲ. ನೀನು ಮಾತಾಡೋದು ಅರ್ಥ ಆಗ್ತದಾ? ನಾನು ಸ್ವಲ್ಪ ಸ್ವಲ್ಪ ಅವಳಿಗೆ ಜಕ್ಕೆ ಮಾತಾಡ್ತೀನಿ. ಎಂತ ಜಕ್ಕೆ ಮಾತಾಡ್ತಾಳೆ ಅವಳು? ಅಮ್ಮ ಏನು ಆದರೂ ಹೇಳಿದರೆ ನಾನು ಅವರಿಗೆ ಹಾಲು ಕೊಟ್ಟು ಬರ್ತೀನಿ, ಅದನ್ನೇ ಹೋಗಿ ಎಲ್ಲೆಲ್ಲ ಅಂತ ಹೇಳ್ತಾರೆ. ಏನಾದರೂ ಒಂದು ಹೇಳಿದರೆ ಅವರದ್ದು ಹೆಸರು ಕೂಡ ಹೇಳಿದ್ರು ಕೂಡ ಅವಳೇ ಹೇಳ್ತಾಳೆ. ಹೌದಾ? ಅಷ್ಟು ಜೋರಿದ್ದಾಳು ಅವಳು. ಮತ್ತೆ ಈಗಷ್ಟು ಹೇಳಿದ್ಳು ಪಾಪ ಅಂತ. ಹೌದಾ? ಏನು ತಿಂಡಿ ತಿಂದ್ರಿ? ಪಲಾವ. ಯಾರು ಮಾಡಿದ್ರು ಪಲಾವ್? ಹಾಗೆ ತೋರಿಸಿದ್ರೆ ಆಗೋದಿಲ್ಲ. ಹಾಗೆ ತೋರಿಸಿದ್ರೆ ಯಾರಂತ ಅನ್ಕೊಳ್ಳೋದು ನಾನು. ಅಮ್ಮ ಮಾಡಿದ? ಅಪ್ಪ ಮಾಡಿದ ಪಲಾವ್? ಓ, ಅಪ್ಪ ಪಲಾವ್ ಮಾಡ್ತಾರಾ? ಮತ್ತೆ ಅಪ್ಪಗೆ ಐಸ್ ಕ್ರೀಮ್ ಕೂಡ ಮಾಡ್ತಾರೆ. ಮ್ಯಾಂಗೋ ಐಸ್ ಕ್ರೀಮ್, ಚೆರಿ ಐಸ್ ಕ್ರೀಮ್, ಆಪಲ್ ಐಸ್ ಕ್ರೀಮ್ ಎಲ್ಲ ಮಾಡ್ತಾರಾ? ಅಪ್ಪಗೆ ಎಲ್ಲ ಗೊತ್ತಿದೆ. ಅದ್ರಲ್ಲಿ ನಿಮ್ಗೆ ಯಾವುದು ತುಂಬಾ ಇಷ್ಟದ್ದು? ಮ್ಯಾಂಗೋ ಐಸ್ ಕ್ರೀಮ್. ಮ್ಯಾಂಗೋ ಐಸ್ ಕ್ರೀಮ್. ನಿಮಗೆ ಸಹ ಮ್ಯಾಂಗೋ ಐಸ್ ಕ್ರೀಮ್ ಇಷ್ಟವಾ? ಗೋಬಿ ಮಂಚೂರಿ. ನಿನಗೆ ಗೋಬಿ ಮಂಚೂರಿ ಇಷ್ಟವಾ? ನನಗೆ ಎಲ್ಲ ಇಷ್ಟ. ನಿನಗೆ ಎಲ್ಲ ಇಲ್ಲ ಇಷ್ಟವಾ? ಎಲ್ಲ. ಮತ್ತೆ ಇವಳು ಯಾಕೆ ಇಷ್ಟು ಕಡ್ಡಿ ಗೊತ್ತುಂಟಾ? ಇವಳು ಮನೆಯಲ್ಲಿ ತಿನ್ನುವುದೇ ಇಲ್ಲ. ಮೋಸ್ಟ್ಲಿ ನೀನೆಲ್ಲ ತಿಂತೀಯ ಅಂತ. ನಾನು ಸ್ವಲ್ಪ ಸ್ವಲ್ಪ ತಿಂದು ಬಿಡ್ತೀನಿ ಅಲ್ವಾ? ಅವಳ ಪಾಲದು ನೀನೇ ತಿಂದ್ರೆ ಮತ್ತೆ ಅವಳು ಹೇಗೆ ದಪ್ಪ ಆಗುದು? ದಪ್ಪ ಆಗ್ತಲ್ಲ? ಇಲ್ಲ, ನೀನು ಅವಳಿಗೆ ಕೊಡ್ಬೇಕಲ್ಲ. ನೀನು ಅವಳ ಪಾಲದು ನೀನೇ ತಿಂದ್ರೆ ಅವಳು ಹೇಗೆ ದಪ್ಪ ಆಗ್ತಾಳೆ ಹೇಳು? ಅವಳು ಪಾಳೆ ನಾನು ತಿನ್ನುವುದಿಲ್ಲ, ಅವಳು ತಿಂತಾಳೆ. ನಿನ್ನ ಪಾಲದ ಅವಳು ತಿಂತಾಳಾ? ಇಲ್ಲ, ಮತ್ತೆ ನನ್ನ ಪಾಲದ್ ನಾನು ಬಿಡ್ತೀನಿ, ಇವಳ ಪಾಲದ್ ಇವಳು ಬಿಡ್ತಾಳೆ. ಹೌದಾ? ಈಗ ನೀವು ಸ್ಕೂಲಿಗೆ ಹೋಗ್ತೀರಲ್ಲ, ನಿಮ್ಮನ್ನಿಬ್ಬರನ್ನು ಟೀಚರ್ಸ್ ಹೇಗೆ ಐಡೆಂಟಿಫೈ ಮಾಡ್ತಾರೆ? ನಾನು ಸೌಮ್ಯ ಟೀಚರ್ ಅಂತ, ನಮ್ಮದು ಕ್ಲಾಸ್ ಟೀಚರ್ ಸೌಮ್ಯ ಟೀಚರ್ ಅಂತ. ಇವಳಿಗೆ ಅಭಿಜ್ಞೆ ಹೇಳುದು, ನನಗೆ ಅನುಜ್ಞೆ ಹೇಳುದು. ನಾವು ಹೇಳ್ಬೇಕಾ ಅವಾಗ ನೋಡ್ತಾರೆ. ಅದು ಎಲ್ಲ ಫ್ರೆಂಡ್ಸಿಗೂ ಸಹ ಮಾಡ್ತಾರೆ. ಕನ್ನಡ ಟೀಚರ್ ಬುಕ್ಸ್ ಕೊಡ್ತಾ ಇದ್ದು, ಅಲ್ಲಿ ಒಂದು ಶೆಲ್ಫ್ ಇತ್ತು, ಅದರಲ್ಲಿ ಬುಕ್ಸ್ ಇಡುದು. ಬ್ಯಾಗ್ ದಿನ ಆಗ್ತದಲ್ಲ, ಅದಕ್ಕೆ ಅಲ್ಲಿ ಇಡುದು. ಆ ಕಾಪಿ ಯಾರು ಫುಲ್ ಅಕ್ಷರನ ಹೇಳ್ಕೊಟ್ಟಿದ್ರು ಅದನ್ನು ಅರ್ಧಂಬರ್ಧ ಇಟ್ಟಿದ್ರ ಅದಕ್ಕೆ ಕೊಡ್ತಿದ್ರು. ನಾನು ಅವರು ಆ ಅಕ್ಷರನ ಒಂದೊಂದು ವರ್ಡ್ಗೆ ವಾಣಿ ಮಾಮಿ ಅಂತ ಇದ್ದಾರೆ, ಅವರು ನನ್ನ ಮಾಮಿ. ಅವರು ಕೂತ್ಕೊಂತ ಒಂದು ಡೈರಿಯನ್ನ ಇಟ್ಕೋತಾರೆ. ಮತ್ತೆ ಕನ್ನಡ ವರ್ಡ್ ಯಾವುದು ಮ್ಯಾಮ್ ಹೇಳಿಕೊಟ್ಟಿದ್ದು ಅದನ್ನೆಲ್ಲ ಬರೀತಾರೆ. ಅದಕ್ಕೆ ನಾನು ಆ ಕಾಪಿಯನ್ನು ಇಟ್ಕೊಂಡು ಎಲ್ಲ ಫಿನಿಶ್ ಮಾಡ್ತಾರೆ. ನೀನೇ ಫಿನಿಶ್ ಮಾಡ್ತಿದ್ಯಾ? ವಾಣಿ ಮಾಮಿ ನನ್ನ ಹತ್ರ ಕೂತ್ಕೋತಾರೆ. ಅವರು ಮ್ಯಾಮ್ ಹೇಳಿಕೊಟ್ಟಿದ್ದ ಎಲ್ಲ ಒಂದು ಪುಸ್ತಕದಲ್ಲಿ ಬರ್ಕೊಂಡು ಇರ್ತಾರೆ. ಅಮ್ಮ ಬಂದು ನೋಡ್ತಾಳೆ, ಮತ್ತೆ ಅದನ್ನ ಮಾಡ್ತಾಳೆ. ಯಾರು? ಅಮ್ಮವೇ ಹೆಲ್ಪ್ ಮಾಡುದಾ? ಮತ್ತೆ ಅಪ್ಪ ಏನೆಲ್ಲ ಹೆಲ್ಪ್ ಮಾಡ್ತಾರೆ? ಅಪ್ಪ ಸ್ಟೋರಿ ಕೊಟ್ಟಿದ್ದು. ಕಾಂಪಿಟಿಷನ್ ಇದೆ ಕ್ರಿಸ್ಮಸ್ ಡೇ. ಅಪ್ಪ ತುಂಬಾ ಹೆಲ್ಪ್ ಮಾಡ್ತಾರೆ. ಹೌದಾ? ಏನೆಲ್ಲ ಹೆಲ್ಪ್ ಮಾಡ್ತಾರೆ ಅಂತ ಹೇಳು. ಅಪ್ಪ ಇವಳು ಬಾಸ್ನ ನಾನು ಸ್ನಾನ ಮಾಡು ಹೇಳಿದ್ರೆ ಆ ಮೊಬೈಲೇ ಒತ್ತಾ ಇರ್ತಾರೆ. ಯಾರು? ಅಮ್ಮವಾ? ಅಪ್ಪ ಬಂದು ಕರ್ಕೊಂಡು. ನೀನು ಅದಕ್ಕೆ ಮೊಬೈಲ್ ಅಡಗಿಸಿಡ್ಬೇಕು. ಮೊಬೈಲನ್ನು ಅಡಗಿಸಿಡ್ಬೇಕು. ಅಮ್ಮನದ್ದು ಅಡಗಿಸಿ
ಗೊಬ್ಬೆ ಬರ್ತಾಳೆ ಬರ್ತಾಳೆ ನಾವು ಊರಿಂದ ಎತ್ಕೋತಾಳೆ ಮತ್ತೆ ಹುಡುಕ್ತಾಳೆ ಅಲ್ಲೆಲ್ಲೋ ನಾವು ಬಚ್ಚಿಡ್ತೀವಿ. ನೀನು ಅದಕ್ಕೆ ಏನು ಮಾಡ್ಬೇಕು ಗೊತ್ತುಂಟಾ? ಅವಳಿಗೆ ಅಪ್ಪ ಹೆಲ್ಪ್ ಮಾಡೋದು. ಓ, ಮೊಬೈಲ್ ಹುಡುಕ್ಲಿಕ್ಕೆ ಅಪ್ಪ ಹೆಲ್ಪ್ ಮಾಡ್ತಾರ ಅಮ್ಮನಿಗೆ? ಇಲ್ಲ, ಮತ್ತೆ ಅಮ್ಮನಿಗೆ ಹೇಗೆ ಸಿಗ್ತದೆ ಗೊತ್ತುಂಟಾ? ಅವಳು ವಾಕ್ ಮಾಡ್ತಾ ಬರ್ತಾಳೆ, ಆದ್ಮೇಲೆ ಒಂದ್ ಸ್ವಲ್ಪ ಟರ್ನ್ ಆಗ್ತಾಳೆ, ಅಲ್ಲಿ ನಾವು ಇರ್ತೀವಿ ಏನೋ ಕುಡು ಹೇಳ್ಕೊಂಡು. ಅಮ್ಮ ಅದನ್ನ ಎಲ್ಲ ಕೇಳಿಸ್ಕೊತಾರೆ, ಮತ್ತೆ ನಮ್ಮನ್ನ ಎತ್ಕೋತಾಳೆ, ಒಂದು ಜಾಗದಲ್ಲಿ ಇರ್ತಾಳೆ. ಮತ್ತೆ ಮೊಬೈಲ್ ಸಿಗ್ತದಾ? ಮೊಬೈಲ್ ಸಿಕ್ಕಿದ್ರೆ ಅವ್ರಿಗೆ ನೀವು ಬೇಡವಾ? ಅಪ್ಪ ಏನ್ ಮಾಡ್ತಾರೆ ಅಂದ್ರೆ, ಅಪ್ಪ ಇವಳ ಹತ್ರ ಹೇಳಿದ್ರೆ ಬಾ ವಾಕಿಂಗ್ ಮಾಡೋಣ ಅಂತ. ಅವ್ಳು ವಾಕಿಂಗೇ ಮಾಡುದಿಲ್ಲ, ಪುನಃ ಮೊಬೈಲ್ ಬರ್ತಾನೆ ಅಡಂಗ್ಸಿ ಇಟ್ರೆ ಕೆಲವರ ಅವಳಿಗೆ ಸಿಕ್ಕಲ್ಲ. ಆಚೆ ನಡೆಸಿದ್ರೆ ಆದ್ರೂ ಕೂಡ ಸಿಕ್ಕಿದ್ರಿಲ್ಲ ಅಂದ್ರೆ ಅದಕ್ಕೆ ರಿಂಗ್ ಕೊಡ್ತಾಳೆ. ನೀನು ಅದಕ್ಕೆ ಮೊಬೈಲ್ ಉಂಟಲ್ಲ ಸೈಲೆಂಟಲ್ಲಿ ಇಟ್ಟು ಅಡಗಿಸಿಡ್ಬೇಕು. ಸೈಲೆಂಟ್ ಅಲ್ಲಿ ಇಡಕ್ಕೆ ನನಗೆ ಗೊತ್ತಿಲ್ಲ. ಅಪ್ಪನ ಹತ್ರ ಹೇಳಿಕೊಳ್ಳಿಕ್ಕೆ ಮೊಬೈಲ್ ಸೈಲೆಂಟಲ್ಲಿ ಹೇಗೆ ಇಡೋದು ಅಂತ, ಆಯ್ತಾ? ಇವತ್ತೇ ಹೋಗಿ ಕೇಳಿ ಸೈಲೆಂಟ್ಗೆ ಇಡ್ತಾರೆ ಅಂತ. ಆದ್ಮೇಲೆ ಅವಳು ಇವತ್ತು ನಂಗೆ ನಾ ಕಾಲೇಜ್ ಹೋಗ್ತೇನೆ, ನೀ ಭಯಕ್ಕೆ ಬರುವಾಗ ಒಂದು ಚಾಕ್ಲೇಟ್ ಹೇಳ್ತಾರೆ, ಭಯ ಬರುವಾಗ ಅದು ಖಾಲಿ ಏನಿರಲ್ಲ, ಚಾಕ್ಲೇಟ್ ತಂದಿರಲ್ಲ. ಅಪ್ಪನ ಹತ್ರ ಅವಳ ಹತ್ರ ಕೇಳಿದ್ರೆ ಅದು ಮರೆತು ಹೋಯ್ತು ದಿನಾಲು ಎಷ್ಟು ದಿನ ಕೇಳಿದ್ರು ಕೂಡ ಹಾಗೆಯೇ ಹೇಳ್ತಾಳೆ. ಆಮೇಲೆ ಅಪ್ಪನ ಹತ್ರ ಕೇಳಿದ್ರೆ ಒಂದು ಚಾಕ್ಲೇಟ್ ಕೊಡಿ ಅಂತ, ರಾತ್ರಿ ಬರುವಾಗ ಚಾಕ್ಲೇಟ್ ತಂದು ಕೊಡಿ ಅಂತ ರಾತ್ರಿ ಬರುವಾಗ ಅವರ ಕೈಯಲ್ಲಿ ಇರುತ್ತೆ. ಯಾರು ಅಪ್ಪನ ಕೈಯಲ್ಲಿ ಇರ್ತದ? ಈಗ ಅಪ್ಪನೇ ಪಾಪ, ಅಮ್ಮ ಸ್ವಲ್ಪ ಜೋರಿ ಆಗಿದ್ರೆ ಅಲ್ವಾ? ಈಗ ನಿಮ್ಮ ಮನೇಲಿ ಸುಳ್ಳು ಹೇಳೋದು ಯಾರು ಜಾಸ್ತಿ? ಇಬ್ರು ತಮಾಷೆ ಮಾಡ್ತೀವಿ, ಸುಳ್ಳು ಹೇಳಿ ಮತ್ತೆ ಸತ್ಯ ಹೇಳ್ತೀವಿ. ಎಂತಂತ ಸುಳ್ಳು ಹೇಳಿದೀರಾ? ಒಂದು ದಿನ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಒಂದು ರೂಮ್ಗೆ ಹೋಗಿದ್ವಿ. ಯಾವ ರೂಮಿಗೆ? ಕ್ಲಾಸ್ ರೂಮ್. ಸ್ಕೂಲಲ್ಲಿಯಾ? ಕ್ಲಾಸ್ ರೂಮಲ್ಲಿ ಅಲ್ಲಿ ತಿಂತ ಇರುವಾಗ ತಮಾಷೆ ಹೇಳ್ಕೊಂಡು ತಿಂತ ಇದ್ವಿ. ಅದು ಹೀಗೆ ಅದು ಹಾಗೆ ಅಂತ. ಅದಕ್ಕೆ ನಾನು ಹೇಳಿದೆ, ಈಗ ನೀನು ತಿನ್ನು ಅಂತ ಹೇಳಿದೆ. ಅದಕ್ಕೆ ಅಮ್ಮನ ಹತ್ರ ಹೇಳಿದೆ, ಅಮ್ಮ ನಾನೊಂದು ರೂಮ್ಗೆ ಹೋಗಿದ್ದೆ, ಅದ್ರಲ್ಲಿ ಬುಟ್ಟಿ ಚಾಕ್ಲೇಟ್ ಇತ್ತು, ಅದನ್ನ 5 ಚಾಕ್ಲೇಟ್ ನಾನು ತಿಂದೆ ಅಂತ ಹೇಳಿದೆ. ಈ ಅಮ್ಮ ಅನ್ಕೊಂಡ್ಲು, ಅಯ್ಯೋ ಇವರು ಸತ್ಯಲ್ಲ ಅಷ್ಟು ಚಾಕ್ಲೇಟ್ ತಿಂದ್ರ ಅಂತ ಅಪ್ಪ ಹತ್ರ ಹೇಳಿದೆ. ಅಪ್ಪನ ಹತ್ರ ನಾನು ಸತ್ಯನೇ ಹೇಳಿದೆ. ಅದಕ್ಕೆ ಅಪ್ಪ ಹೇಳಿದ್ರು, ನನ್ನ ಮಗಳು ನಂಗೆ ಸತ್ಯ ಹೇಳ್ತಾರೆ, ನಿನ್ ಮಗಳು ನಿಂಗೆ ಸತ್ಯ ಹೇಳ್ತಾರೆ. ಈಗ ಅಪ್ಪನ ಮಗಳು ಯಾರು, ಅಮ್ಮನ ಮಗಳು ಯಾರು? ನಾನು ಅಪ್ಪನ ಮಗಳು. ಹೌದಾ? ನಾನು ಸಹ ಅಪ್ಪನ ಮಗಳು. ಮತ್ತೆ ಈಗ ಅಷ್ಟೇ ಅಮ್ಮನ ಮಗಳು ಅಂತ ಹೇಳಿದಿ? ನಾನು ಅಮ್ಮನ ಮಗಳೇ ಅಲ್ಲ. ಯಾಕೆ ಅಮ್ಮ ಅಂದ್ರೆ ಅಷ್ಟು ಸಿಟ್ಟು? ಅವಳಿಗೆ ಗೊತ್ತು. ಅವಳಿಗೆ ಗೊತ್ತುಂಟ, ನಿಂಗೆ ಗೊತ್ತಿಲ್ವಾ? ಮತ್ತೆ ಈಗ ನೀವಿಬ್ರು ಕೂಡ ಆಗಿದ್ರೆ ಅಪ್ಪನ ಮಕ್ಕಳು ಅಲ್ವಾ? ಈಗ ಅಪ್ಪನ ಜೊತೆ ಎಲ್ಲಿಗೆಲ್ಲ ಹೋಗಿದ್ದೀರಿ? ಅಪ್ಪನ ಜೊತೆ ರೌಂಡ್ ಹಾಕಕ್ಕೆ ಹೋಗಿದ್ವಿ. ಎಲ್ಲಿ ಹೋಗಿದ್ರಿ? ರೌಂಡ್ ಹಾಕಕ್ಕೆ. ಎಲ್ಲಿ ರೌಂಡ್ ಹಾಕಿದ್ರಿ? ಬುಲೆಟ್ ಅಂತಿದ್ದೆ, ಒಂದು ಬುಲೆಟ್ ಅಲ್ಲಿ ನಾಯಿ ಬರ್ತದೆ ಅದಕ್ಕೆ ಸ್ಕೂಟಿಯಲ್ಲಿ ರೌಂಡ್ ಹಾಕಕ್ಕೆ ರೋಡ್ ತನಕ ಹೋಗಿ, ರೋಡಲ್ಲಿ ತುಂಬಾ ದೂರ ಹೋಗಿ ಸುತ್ತ ಹಾಕೊಂಡು ಬರುವುದು. ಮನೆಗೆ ಬಂದ್ಮೇಲೆ ಇವಳು ಗೊಬ್ಬೆ ಹಾಕ್ತಾಳೆ. ಅಮ್ಮ ಬೊಬ್ಬೆ ಹಾಕ್ತಾರ? ಯಾಕೆ ಅವ್ರನ್ನ ಕರ್ಕೊಂಡು ಹೋಗ್ಲಿಲ್ಲ ಅಂತವಾ? ಅಲ್ಲ, ಅವಳನ್ನ ಯಾಕೆ ಕರ್ಕೊಂಡು ಹೋಗಿಲ್ಲ? ಹಾಗಿಲ್ಲ, ಯಾಕೆ ಅಷ್ಟು ದಂಬೆ ಇದೆ, ನೀವು ಯಾಕೆ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಗೊಬ್ಬೆ ಹಾಕ್ತಾಳೆ. ಹೌದಾ? ನೀನೀಗ ಅಮ್ಮ ಕೋಪ ಬರ್ತದಲ್ಲ, ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡ್ತೀರಿ ಇಬ್ರು ಕೂಡ?
ನಾವು ಓಡಿ ಹೋಗಿ ಅಪ್ಪನ ಹತ್ರ ಹೇಳ್ತೀವಿ. ಈ ಅಪ್ಪ ಬಂದು ಇವಳನ್ನ ಎಸಿ ರೂಮ್ಗೆ ಕಟ್ಕೊಂಡು ಹೋಗಿ ಅವಳಿಗೆ ಒಂದು ದಿನ ನ್ಯೂ ಡ್ರೆಸ್ ಕೊಟ್ರು. ಯಾರಿಗೆ? ಅಮ್ಮನಿಗೆ. ಅವಾಗ ಅವ್ರು ಸ್ಮೈಲ್ ಮಾಡ್ತಾ ಬಂದ್ಲು. ಒಂದು ಸ್ಟೈಲಿಸ್ಟ್ ಒಂದು ಕನಕ ಹಾಕೊಂಡು ಅಪ್ಪನ ಕನಕ ಹಾಕೊಂಡು ಬಂದ್ಲು. ಮಾಡೆಲ್ ತರ ಬಂದ್ರ? ಮತ್ತೆ ಹೀಗೆ ಮಾಡ್ತಿದ್ಲು. ಮಾಡೆಲ್ ಹೀಗೆ 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 ಮಾಡಿ. ಮತ್ತೆ ನಾನು ಹೇಳಿದೆ, ಓ ಸೂಪರ್ ಮ್ಯಾನ್, ಡೂಪರ್ ಸೂಪರ್ ಮ್ಯಾನ್ ಅಂತ. ಇವಳಿಗೆ ಸಿಟ್ಟು ಬಂತು. ಯಾಕೆ? ಅವನಿಗೆ ಸೂಪರ್ ಮ್ಯಾನ್ ಹೇಳೋದಕ್ಕೆ ಸಿಟ್ಟು ಬಂತ? ಅದಕ್ಕೆ ಅಪ್ಪನಿಗೆ ಸರಿ ಜೋರ್ ಮಾಡಿದ್ಲು. ಮತ್ತೆ ಅಪ್ಪನ ಹತ್ರ ಸಿಟ್ಟು, ಕೋಪ ಆದ್ರು. ಮತ್ತೆ ರಾಜಿ ಆಗ್ಲಿಲ್ವಾ? ರಾಜಿ ಆಗ್ಲಿಲ್ಲ. ರಾಜಿ ಮತ್ತೊಂದು ದಿನ ಆದ್ಲು. ಅವರು ಕೋಪ ಹೋಗ್ಲಿಕ್ಕೆ, ಸಿಟ್ಟು ಹೋಗ್ಲಿಕ್ಕೆ ಐಸ್ ಕ್ರೀಮ್ ಮಾಡಿ ಕೊಟ್ರು. ಅದಕ್ಕೆ ಸಿಟ್ಟು ಹೋಯ್ತು. ಹಾಗೆ. ಈಗ ನಿನ್ಗೆ ಸಹ ಅಪ್ಪ ಮಾಡೋ ಐಸ್ ಕ್ರೀಮ್ ಇಷ್ಟವಾ? ನೀವು ಸಹ ಸಿಟ್ಟು ಬಂದ್ರೆ ಅಪ್ಪ ಐಸ್ ಕ್ರೀಮ್ ಮಾಡಿ ಕೊಡ್ತಾರಾ? ಅಪ್ಪ ಸಿಟ್ಟೆ ಬರೋದು ಯಾವ ದಿನ ಅದಕ್ಕೂ ಸಿಟ್ಟೆ ಬರುದಿಲ್ಲ. ಕೊಡುವುದಿಲ್ಲ ಇಲ್ವಾ? ಒಂದು ದಿನ ಅಮ್ಮ ನಮ್ಮನ್ನ ಪ್ರೀತಿ ಮಾಡಿದ್ಲು ತುಂಬಾ. ಮೊಬೈಲ್ ಆ ದಿನ ನೋಡೇ ಇಲ್ಲ. ಹಬ್ಬ ಆ ದಿವಸ ನಿಮ್ಗೆ ಫುಲ್ ಖುಷಿಯಾಗಿರ್ಬೇಕಲ್ಲ? ಆದ್ಮೇಲೆ ಮತ್ತೆ ಅವಳೆ ಅಪ್ಪನ ಹತ್ರ ಕೇಳಿದ್ದು ಮಕ್ಕಳಿಗೆ ಒಂದ್ ಸ್ವಲ್ಪ ಐಸ್ ಕ್ರೀಮ್ ಮಾಡಿ ಕೊಡಿ ಅಂತ. ಮತ್ತೆ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ಲು. ಅಲ್ಲಿಂದ ಕಾಲೇಜಿಗೆ ಹೋಗಿದ್ಲು. ಅಲ್ಲಿಂದ ಅಲ್ಲಿ ಫಂಕ್ಷನ್ ಇತ್ತು, ಸೀರೆ ಸುತ್ತ ಹೋಗಿದ್ಲು. ಮತ್ತೆ ಅಲ್ಲಿಂದ ಫಂಕ್ಷನ್ ಅಲ್ಲಿ ಚಾಕ್ಲೇಟ್ ಅಂಗಡಿ ನೋಡಿದ್ಲು. ಅದರಿಂದ 5 ಚಾಕ್ಲೇಟ್ ತಗೊಂಡು ಬಂದ್ಲು. ಅಷ್ಟೇ 5 ಚಾಕ್ಲೇಟ್ ತರೋದು? ಅದಕ್ಕಿಂತ ಜಾಸ್ತಿ ತರೋದಿಲ್ಲ ಚಾಕ್ಲೇಟ್? ಯಾಕೆ? ಹಲ್ಲು ಹಾಳಾಗ್ತದಂತವೇನಲ್ಲ? ಹೌದಾ? ಸರಿ, ಈಗ ನಿಂದು ಮುಂದಿನದೊಂದು ಹಲ್ಲು ಹೋಗಿದಲ್ಲ, ಹೀಗೆ ಮಾಡ ನಗಾಡೊಮ್ಮೆ. ಯಾರು ತೆಗೆದ ಆ ಹಲ್ಲನ್ನು? ಸುಂದರ. ಯಾರವರು ಸುಂದರ? ಅವನದ್ದು ಮಾಮಿಯದ್ದು ನನ್ನ ಅಪ್ಪನದ್ದು ಎಲ್ಲ. ಒಂದು ಬಲ್ ಕಟ್ಟಾನೆ ಪತಿಯ ಹೋಗಿರ್ತಾನೆ. ಅದದ್ದು ಕುಳಿರಾಟುವಾಗ ತುಂಬಾ ಜೋರಾಗುತ್ತೆ. ಐಸಂತೆ, ಬೆಲ್ಲಂತೆ, ಸಕ್ಕರೆ ಅಂತೆ ಎಲ್ಲ ಬಾಗಿ ಜೀನ್ಸ್ ಬಿಡ್ತಾರೆ. ಹೌದಾ? ತುಂಬಾ ನೋವಾಯ್ತಾ? ನೀನಾಗ ನೋವಾದಾಗ ಎಂತ ಮಾಡಿದಿ? ನಾನು ಆಗ್ತಿದ್ದೆ. ಹೇಗೆ ಅತ್ತಿ? ನಗ್ತಿದ್ದೆ. ನೀನು ಆಗ್ತಿದ್ಯಾ ನೋವಲ್ಲಿ ಸಹ? ಅಷ್ಟು ಆಗಲ್ಲ. ಅಷ್ಟಾಗಲಿಲ್ವಾ? ಅಂದರೆ ಸಕ್ಕರೆ ಬೆಲ್ಲ ಎಲ್ಲ ಕೊಟ್ಟರು ಅಂತ ಕನ್ವಿನ್ಸ್ ಆದ್ಯಾ ಅಂತಲ್ಲ? ಹೌದು. ಮತ್ತೆ ಅವಳ ಹಲ್ಲು ಹೋಗುವಾಗ ನಾನು ಹೇಳಿದೆ, ಬಲ್ ಹಗ್ಗ ಹಾಕಿ ತೆಗಿತಾ ಇದ್ರು. ಅದಕ್ಕೆ ನಾನು ಹೇಳಿದೆ, ಮಾಷಾ ಅಂಡ್ ಬೇರ್ ಒಂದು ಕಾರ್ಟೂನ್ ಇದೆಲ್ಲ, ಅದಕ್ಕೆ ಬೇರ್ ಬಾಗಿಲಿಗೆ ಹಗ್ಗ ಕಟ್ಟಿ ಮತ್ತೆ ಮಾಷನ್ನ ಒಳಗೆ ಕೀಲು ಹಾಕಿ ಅವನ ಹೊರಗೆ ಬಂದು ಹೀಗೆ ಸೊಂಟ ಕೈ ಹಿಡ್ಕೊಂಡು ಹೀಗೆ 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 ಮಾಡಿ ನಿಲ್ತಾ ಇದ್ನಲ್ಲ. ಅದಕ್ಕೆ ನಾನು ಸಹ ಹೇಳಿದೆ, ಇವಳ ಕೂಲಿ ಆ ಡೋರಿಗೆ ಕಟ್ಟಿ ಅವನಿಗೆ ಡೋರ್ ಅಂತ ಗೊತ್ತಿಲ್ಲ, ಬಾಕಿಲು ಅಂತ ಹೇಳಿದೆ. ಆ ಡೋರ್ಗೆ ಕಟ್ಟಿ ಎಳಿ ಅಂತ ಹೇಳಿದೆ. ಅದಕ್ಕೆ ಅವನು ಎಳಿದ. ಹಾಗೆ ಮಾಡಿಲ್ಲ, ಎಲ್ಲರೂ ನಕ್ಕರು. ಹೌದಾ? ಇವಳು ಅವಳು ಚೆನ್ನಾಗಿಲ್ಲ. ಹೌದು. ಈಗ ಅವಳು ಬಾಬ್ ಕಟ್ ಮಾಡಿದಾಳಲ್ಲ, ನೀನೇನು ಸಹ ಕಟ್ಟಿಂಗೇ ಮಾಡಲಿಲ್ಲ. ಯಾವುದು ಅವಳದಾ? ನಾನು ರಸ್ನ ಕಟ್ಟಿಲ್ಲ. ನನಗೆ ಇಲ್ಲಿ ತಂದು ಕಟ್ ಮನೆಯಲ್ಲಿ ತಲೆನ ನನ್ನ ಶಾಲೆಯೆಲ್ಲ ಹೀಗೆ ಮುಟ್ತಾನೇ ಇರ್ತಾರೆ. ಅದಕ್ಕೆ ನನಗೆ ಇಷ್ಟ. ಅಂದರೆ ನಿನ್ನ ಕೂದಲು ಚೆಂದ ಉಂಟಲ್ಲ, ಅದಕ್ಕೆ ಮುಟ್ಟುತ್ತಾ ಇರ್ತಾರೆ. ಅದು ಹೇಳ್ತಾಳೆ. ಇವಳು ಸವಾ? ಇವಳು ಹೇಳ್ತಾಳೆ,
ನೀನು ಅವಾಗ ಅವಳ ಕೂದಲು ಇವಳು ಸಹ ಹೇಳ್ತಾಳೆ. ಎಳಿತಾಳ ಕೂದಲು? ನಾನು ಕೂದಲು ಒಂದು ತಮಾಷೆಗೆ ಎಳಿಯೋದು ಹೌದಾ? ಹೀಗೆ. ಈಗ ನಿಂಗೆ ಅದೆಲ್ಲ ಕಟ್ಟಿಂಗ್ ಇಷ್ಟ ಇಲ್ವಾ? ನಿಂಗೆ ಕಟ್ಟಿಂಗ್ ಇಷ್ಟ ಇಲ್ವಾ? ಹೇರ್ ಕಟ್ ನಿಂಗೆ ಲಾಂಗ್ ಹೇರ್ ಇಷ್ಟವಾ? ಕಟ್ ಮಾಡುವಾಗ ನನಗೆ ನರಕ ಅಂತ ಈಗ ಅವಳು ನರಕ ಕಾಣ್ತಿದ್ದಾಳೆ, ಅವಳು ಅಷ್ಟು ಚಂದ ಕಾಣ್ತಿದ್ದಾಳೆ. ಈಗ ಚಂದ ಅಂತ ಇದ್ದಾಳೆ. ನನಗೆ ಅದು ಕಟ್ ಮಾಡುವಾಗ ನನ್ನ ಕಿವಿಗೆ ಕಟ್ ಆಗ್ತದೆ ಅಂತ ಕಾಣ್ತದೆ, ಅದಕ್ಕೆ ನಾನು ಕಟ್ ಮಾಡಲ್ಲ. ಹಾಗೆ ಮತ್ತೆ ಈ ಕೂದಲು ನನಗೆ ಇಷ್ಟ ಅದಕ್ಕೆ. ಹಾಗೆ ಈಗ ನೀನು ಡ್ರೆಸ್ ಹಾಕಿದ್ಯಲ್ಲ, ಈ ಡ್ರೆಸ್ಸನ್ನು ಯಾರು ಕೊಡಿಸಿದ್ದು ಇಬ್ಬರಿಗೆ ಸಹ? ದೊಡ್ಡ ಅಪ್ಪ ಅಪ್ಪ. ನೋಡು, ಅವಳು ದೊಡ್ಡ ಅಂತ ಹೇಳಿದ್ಲು, ನೀನು ಅಪ್ಪ ಅಂತ ಹೇಳಿದೆ. ಈಗ ನಾನು ಅಪ್ಪ ಹೇಳೋದು. ಅಪ್ಪವೇ ಕೊಡಿಸಿದ್ದು. ಹಾಂ ಆಯಿತು, ಗೊತ್ತಾಯ್ತು, ಅಪ್ಪ ಅಪ್ಪವೇ ಅಂತೇಳಿ. ಹೌದು, ಈಗ ಅಪ್ಪ ಏನು ಕೆಲಸ ಮಾಡ್ತಾರೆ? ಪ್ರೊಫೆಸರಾ? ಎಲ್ಲಿ? ಹೌದಾ? ಹೇಗೆ ಹೋಗ್ತಾರೆ ಅಪ್ಪ? ಅಪ್ಪ ಹೇಗೆ ಹೋಗೋದು ಡ್ಯೂಟಿಗೆ? ಕಾರಲ್ಲಿ. ಮತ್ತೆ ಅಮ್ಮ? ಮಣಿಪಾಲ್ ಲೆಕ್ಚರರ್. ಓ, ಅಮ್ಮ ಕೂಡ ಲೆಕ್ಚರರಾ? ಅಪ್ಪ ಪ್ರೊಫೆಸರ್, ಅಮ್ಮ ಲೆಕ್ಚರರ್. ಸೊ ನಿಮಗೆ ಯಾರೀಗ ತುಂಬ ಮನೆಯಲ್ಲಿ ಹೆಲ್ಪ್ ಮಾಡೋದು? ಪ್ರೊಫೆಸರ್ ಹೆಲ್ಪ್ ಮಾಡ್ತಾರಾ, ಲೆಕ್ಚರರ್ ಹೆಲ್ಪ್ ಮಾಡ್ತಾರಾ? ಅಜ್ಜಿ ಪ್ರೊಫೆಸರ್. ಪ್ರೊಫೆಸರ್ ಅಜ್ಜಿ ಮತ್ತೆ ಪ್ರೊಫೆಸರ್. ಅವಳು ನನಗೆ ಬೈತಾಳೆ. ಈಗ ನಿಂಗೆ ಅಮ್ಮನ ಬಗ್ಗೆ ತುಂಬ ಕಂಪ್ಲೇಂಟ್ ಉಂಟು ಹೇಳು ಅಂದೆ ಅಲ್ವಾ? ಅಮ್ಮ ಇಡೀ ದಿನ ಬೈತಾನೆ ಇರುತ್ತೆ. ಒಂದು ಬೈದು ಆದ್ಮೇಲೆ ಇಡೀ ದಿನ ಮೊಬೈಲ್ ಓದ್ತಾನೇ ಇರುದು. ನೀನು ಅದಕ್ಕೆ ಒಂದು ಕೆಲಸ ಮಾಡಿ, ಇವತ್ತು ಹೋಗ್ತೀಯಲ್ವಾ, ಫಸ್ಟಿಗೆ ಆ ಮೊಬೈಲ್ ಒಂದು ಅಡಗಿಸಿಡು, ಆಯ್ತಾ? ಆಗ ಬೆಸ್ಟ್. ಎಲ್ಲ ಕಡೆ ಹೊರಗಡೆ ಇರ್ತೀನಿ. ಎಲ್ಲಿ ಇರ್ತೀಯ ಹೊರಗಡೆ? ಎಲ್ಲಾರ್ದು ಇರ್ತೀನಿ. ಅವಳು ಹೀಗೆ ಹೇಳಿದ್ರೆ ನಾನಿನ್ನು ಮೊಬೈಲ್ ಕಾಣಲ್ಲ ಅಂತ ಆವಾಗ ಕೊಡ್ತೀನಿ. ರಿಂಗ್ ರಿಂಗ್ ಕೊಡ್ತಾಳೆ. ರಿಂಗ್ ಹೌದಾ? ಯಾರು ಕೊಡುದು? ಅಪ್ಪ ಕೊಡ್ತಾರ ಅಂತಲ್ಲ? ಕೊಡುದೇ ಇಲ್ಲ, ಅವಳೇ ಕೊಡ್ತಾಳೆ. ಅಪ್ಪ ನನ್ನ ಟೀಮ್, ಅಜ್ಜ ಸಹ ನನ್ನ ಟೀಮ್, ಅಪ್ಪ ಸಹ ನಿನ್ನ ಟೀಮ್, ಅಮ್ಮಮ್ಮ ಸಹ ನಮ್ಮ ಟೀಮ್. ಮತ್ತೆ ಉಂಡಾರಜ್ಜ ಅಂತ ಇದ್ದಾರೆ. ಉಂಡಾರಜ್ಜ ಅಮ್ಮನ ಟೀಮಾ? ಒಂದೇ ಅವಳ ಟೀಮ್. ಉಳಿದವರೆಲ್ಲ ನಿಮ್ಮ ಟೀಮ್. ಸರಿ, ಈಗ ನೀವು ಸ್ಕೂಲಿಗೆ ಹೋಗ್ತೀರಾ? ಯಾವ ಸ್ಕೂಲಿಗೆ ಹೋಗೋದು? ಲಿಟಲ್ ರಾಕ್. ಲಿಟಲ್ ರಾಕ್ ಎಲ್ಲಿ? ಅದು ಬ್ರಹ್ಮಾವರ ಅಲ್ಲ? ಹೇಗೆ ಹೋಗ್ತೀರಿ ಬ್ರಹ್ಮಾವರ ತನಕ? ಹೌದು, ನೀವು ಮಣಿಪಾಲಿಂದ ಬ್ರಹ್ಮಾವರಕ್ಕೆ ಹೋಗ್ಬೇಕಲ್ಲ, ಹೇಗೆ ಹೋಗ್ತೀರಿ? ಸ್ಕೂಲ್ ಬಸ್ಸಲ್ಲಿಯಾ? ಹೌದಾ? ವಿಂಡೋ ಸೈಡಲ್ಲೇ ಕುತ್ಕೊಳ್ತೀರಾ ಇಲ್ಲ ಬೇರೆ ಸೀಟಲ್ಲಿ ಸಹ ಕುತ್ಕೊಳ್ತೀರಾ? ವಿಂಡೋ ಸೈಡ್ ಎಲ್ಲ. ನೀನು ಕೂಡ ವಿಂಡೋ ಸೈಡ್, ಅವಳು ಕೂಡ ವಿಂಡೋ ಸೈಡಲ್ಲಿ ಕುತ್ಕೊಳ್ತಾಳ? ಇಲ್ಲ, ಒಬ್ಬರು ವಿಂಡೋ ಸೈಡ್, ಇನ್ನೊಬ್ರು ಏನದರ್ ಸೈಡ್, ಇನ್ನೊಬ್ರು ಏನದರ್ ಸೈಡ್. ಇಬ್ಬರು ಒಟ್ಟಿಗೆ ಕುತ್ಕೊಳ್ಳೋದು. ಕ್ಲಾಸಲ್ಲಿ ಎಷ್ಟನೇ ಬೆಂಚಲ್ಲಿ ಕೂತ್ಕೊಳ್ತೀರಿ? ಕ್ಲಾಸಲ್ಲಿ ಇವಳು ಲಾಸ್ಟ್ ಬೆಂಚ್ ಒಂಚೂರು ದುಂಬು ಬೆಂಚ್. ಅಲ್ಲಿ ಬರೀ 5 ಬೆಂಚ್ ಮಾತ್ರ ಇರೋದು, ನಾನು 4 ಬೆಂಚ್ ಅಲ್ಲಿ ಇರ್ತೀನಿ. ಇವಳು ಫಸ್ಟ್ ಬೆಂಚಲ್ಲಿ ಇದ್ದಾಳಾ? ಅವಳನ್ನು ಚೇಂಜ್ ಮಾಡುವಾಗ ದುಂಬು ಇರ್ತದೆ, ಯಾಕೆಂದ್ರೆ ಅವಳಿಗೆ ಕಾಣಲ್ಲ. ಬೋರ್ಡ್ ಚಿಕ್ಕ ಚಿಕ್ಕ ಲೆಟರ್ಸ್ ಬರೀತಾರೆ, ನಂಗೆ ಕಾಣಲ್ಲ. ಅದಕ್ಕೆ ನೀನು ಫಸ್ಟ್ ಬೆಂಚಲ್ಲಿ ಕುತ್ಕೊಳ್ತೀಯ. ಆದ್ಮೇಲೆ ಇದು ಕನ್ನಡ ಅದಕ್ಕೇನು. ಈಗ ಮ್ಯಾಮ್ ಅನ್ಕೊಂಡಿದ್ದಾರೆ ಕನ್ನಡ ಇರುವ ಅನು ಕನ್ನಡ ಕೂಳಿ ಹೋಗುವ ಹಲ್ಲು ಹೋಗುವ ಅವಳು ಅಭಿ ಅಂತ. ಹಾಗೆಯಾ? ಇವಾಗ ಒಂದು ನಿಮಗೆ ಐಡೆಂಟಿಟಿ, ಅದು ಒಬ್ಬಳಿಗೆ ಹಲ್ಲು ಹೋಗಿದೆ, ಒಬ್ಬಳಿಗೆ ಕನ್ನಡಕ ಉಂಟು ಅಂತ ಅಲ್ವಾ? ಈಗ ನೀವು ಇಬ್ಬರಲ್ಲಿ ಯಾರಿಗೆ ಟೀಚರ್ಗೆ ತುಂಬ ಇಷ್ಟ? ಇಬ್ಬರು ಸಹ ಇಷ್ಟವಾ? ನನ್ನ ಟೀಚರ್ ಫ್ರೆಂಡ್ ಮ್ಯಾಥ್ಸ್ ಟೀಚರ್. ಮ್ಯಾಥ್ಸ್ ಟೀಚರ್ ಯಾಕೆ ಮ್ಯಾಥ್ಸ್ ಟೀಚರ್ ನಿಮಗೆ ತುಂಬ ಇಷ್ಟ? ಅವರಿಗೆ ಎಲ್ಲ ಗೊತ್ತುಂಟು, ಅವರು ಎಲ್ಲ ಸಬ್ಜೆಕ್ಟ್ಸ್ ಎಲ್ಲ ಮಾಡ್ತಾರೆ. ನಮಗೆ ಮ್ಯಾಥ್ಸ್, ಬೇರೆಯವರಿಗೆ ಇಂಗ್ಲಿಷ್ ಎಲ್ಲ ಮಾಡ್ತಾರೆ. ಬೇರೆಯವರಿಗೆ ಅಲ್ವಾ? ಅವಳಿಗೆ ಮ್ಯಾಥ್ಸ್ ಇಷ್ಟ ಅಲ್ವಾ? ಅವಳಿಗೆ EVS ನನ್ನ ಕ್ಲಾಸ್ ಟೀಚರ್. EVS ನಮ್ಮನೆ ಕ್ಲಾಸ್ ಟೀಚರ್. ಅವರು ತುಂಬ ಚೆನ್ನಾಗಿದ್ದಾರೆ. ಆದ್ಮೇಲೆ ಅವರು ಹೆಚ್ಚು ಬೈಯೋದಿಲ್ಲ ಹಾಗೆ. ಈಗ ಮ್ಯಾಥ್ಸ್ ಟೀಚರ್ ತುಂಬ ಬೈತಾರಂತವಾ? ಮ್ಯಾಥ್ಸ್ ಟೀಚರ್ ಬೈಯುವುದೇ ಇಲ್ಲ, ಬೇರೆಯವರಿಗೆ ಹೊಡೆಯುವಾಗ ನನಗೆ ಒಂಥರ ಆಗ್ತದೆ, ಅವಾಗ ನನಗೆ ಫನ್ ಆಗ್ತದೆ.
ಬೇರೆಯವ್ರಿಗೆ ಹೊಡೆಯುವಾಗ ನಿಮಗೆ ಫನ್ನಿ ಆಗ್ತದಾ? ಒಂಥರ ಆಗ್ತದೆ. ಹಾಂ, ಅವಾಗ ನೋಡುವಾಗ ಹೀಗೆ ಕುತ್ಕೋತೀನಿ. ಹೌದು. ಈಗ ಇಬ್ರು ಸ್ಕೂಲ್ ನಾನು ಹಾಂ ಸ್ಕೂಲಲ್ಲಿ ಗಲಾಟೆ ಮಾಡುವುದಿಲ್ಲ, ನೀನು ಸೈಲೆಂಟ್. ನಾನು ಹೀಗೆ ಕೂತ್ಕೋತೀನಿ. ಹ್ಞೂ ನಾನು ಕೂಡ ಹೀಗೆ ಕೂತ್ಕೊಳ್ತೀನಿ. ಎಲ್ಲ ಮಕ್ಕಳು ಹೀಗೆ ಕೂತ್ಕೋತೀನಿ. ಅದು ಯಾಕೆ ಕಾಲ್ ಮೇಲೆ ಕಾಲಕ್ಕೆ ಕೂತ್ಕೊಳ್ಳೋದು? ನಾನು ಕೂಡ ಯಾಕಂದ್ರೆ ಹಾಂ ನನ್ನ ಪ್ರೊಫೆಸರ್ ಓ ಹಾಗೆ ಹಾಂ ನನ್ನ ಅಪ್ಪಲ ಹೀಗೆ ಕೂತ್ಕೊಳ್ಳೋದು. ಹೌದು, ಅದು ಓಕೆ. ಅಪ್ಪ ಪ್ರೊಫೆಸರ್ ಹಾಗೆ ಕೂತ್ಕೊಳ್ತಾರೆ, ಆದರೆ ನೀನಿನ್ನು ಸಹ ಸ್ಟೂಡೆಂಟ್ ಅಲ್ಲ. ನಾನು ಸಹ ಪ್ರೊಫೆಸರ್ ಹಾಗೆ. ಓ ಅಮ್ಮ ಹೇಳಿದ್ಲಲ್ಲ ನಾನು ಟೀಚರ್ ಆಗಿ ಮಾಡ್ತೀನಿ ಅಂತ. ಹೌದು, ನನಗೆ ಎಲ್ಲಿ ಕೂತ್ಕೊಂಡ್ರೆ ಹೀಗೆ ಕೂತ್ಕೋಬೇಕು. ಹಾಗೆಯಾ? ಈಗ ಅಭ್ಯಾಸ ಆಗಿ ಹೋಗಿದೆ. ಹೀಗೆ 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 ಅವಳು ಸಹ ಹಾಗೆ ಕೂತ್ಕೊಳ್ಳೋದು ಸ್ಕೂಲಲ್ಲಿ? ಬೈಯೋದಿಲ್ಲ ಟೀಚರ್ ಹಾಗೆ ಕೂತ್ರೆ? ಎಲ್ಲ ಟೀಚರ್ ಬೈತಾರೆ. ಮ್ಯಾಥ್ಸ್ ಟೀಚರ್ ಬೈತಾರೆ. ವೈ ಸಿಟ್ ಪ್ಲೀಸ್ ಸಿಟ್ ಡೌನ್ ದಿಸ್ ಅಂತ ಹೇಳ್ತಾರೆ. ಹೌದು. ಮತ್ತೆ EVS ಟೀಚರ್ ಹೇಳಿದ್ದಲ್ಲ, ಆಯ್ತಾಯ್ತು. ಬ್ಯಾಕ್ ಆಗಿ ತಿರುಗಬಾರ್ದು. ಯಾವ ಟೀಚರ್ ಬರುವಾಗ ಹೀಗೆ ಹೀಗೆ ಕೂತ್ಕೊ. ಹಿಂದಿ ಟೀಚರ್ ಇದ್ದಾರೆ, ಅವರು ಕೂಡ ಪಾಪ. ಹಾಂ. ಓ, ಈಗ ನೀವಿಬ್ರು ಮಾತ್ರ ಕ್ಯೂಟ್ ಇರೋದಾ? ಹ್ಞೂ. ಅಮ್ಮ ಸಹ ಕ್ಯೂಟ್ ಇದ್ದಾರೆ. ಅಪ್ಪ ಅದರಿಂದ ತುಂಬಾ ಕ್ಯೂಟ್ ಇದ್ದಾರೆ. ಓ, ಅಪ್ಪ ಕ್ಯೂಟ್, ಅಮ್ಮ ಕ್ಯೂಟ್ ಅದ್ರ ಇಲ್ಲ? ಒಂದು ಪ್ರಾಬ್ಲಮ್ ಇದೆ. ಏನು ಪ್ರಾಬ್ಲಮ್? ಅಪ್ಪ ಮಿಡ್ಲಲ್ಲಿ ಕೂದಲಿಲ್ಲ. ಶಾ, ಏನಾಗಲ್ಲ ಅಲ್ವಾ? ಅದು ಕೂಡ ಸ್ಟೈಲ್. ಈಗ ಎಷ್ಟನೇ ಸ್ಟ್ಯಾಂಡರ್ಡ್ ನೀವಿಬ್ರು? ಫಸ್ಟ್ ಸ್ಟ್ಯಾಂಡರ್ಡ್ ಬಂದ. ಫಸ್ಟ್ ಸ್ಟ್ಯಾಂಡರ್ಡಾ? ಮತ್ತೆ ಪ್ಲೇ ಸ್ಕೂಲಿಗೆಲ್ಲ ಹೋಗಿದ್ರಾ? ನಮಗೂ ಪ್ಲೇ ಸ್ಕೂಲ್ ಹೇಳಿ ಹೋಗಿದ್ದೆ ಅಂದ್ರೆ ನಮಗೆ ಗೊತ್ತಿಲ್ಲ. ಅವಳಿಗೆ ಗೊತ್ತಿಲ್ಲ ಅಂತ ಇವಳಿಗೆ ಏನು ಹಾಕೊಂಡು ನೋಡು. ನಾವೀಗ ಫ್ಲವರ್ಗೆ ಹೋಗಿದ್ವು ಅಂತ. ನಾವೀಗ ಯಾಕೆ ಮಣಿಪಾಲ ಹಾಂ ಬಂದು ಕೂತ್ಕೊಂಡು ಇದೀರಾ. ಅಮ್ಮ ಸಹ ಮಣಿಪಾಲ, ಮತ್ತೆ ಅಪ್ಪ ಸಹ ಮಣಿಪಾಲ, ಟ್ಯಾಪ್ಮಿ ಮಣಿಪಾಲ, ಅವ್ರು ಸಹ ಮಣಿಪಾಲ. ಅದಕ್ಕೆ ಲಿಟಲ್ ಫ್ಲವರ್ ಅವರಿಗೆ ಯೂನಿಫಾರ್ಮ್ ಎಲ್ಲ ಹಾಕಕ್ಕೆ ಅವರ ಸ್ಕೂಲ್ ಬೇಗ ಉಂಟು, ನಮ್ಮ ಸ್ಕೂಲ್ ಸಹ ಬೇಗ. ಹೇಗೆ ಮಾಡ್ತಾರೆ? ನಾನು ದೊಡ್ಡಗೆ ಹೇಳ್ಕೊಟ್ರೆ ಅದು ಫೋನ್ ಮಾಡ್ಬೇಕು ಅಷ್ಟೇ. ಅವರಿಗೆ ಗೊತ್ತಿಲ್ಲ, ಗೊತ್ತಾಗುತ್ತಾ ಸಹ ಇಲ್ಲ. ದೊಡ್ಡ ಅಲ್ಲ. ಮತ್ತೆ ಚೀಟಿಯಲ್ಲಿ ಬರ್ಕೊಟ್ರೆ ಇಂಗ್ಲಿಷ್ ಗೊತ್ತುಂಟು, ಇಂಗ್ಲಿಷ್ ಮಾತ್ರ, ಕನ್ನಡ ಗೊತ್ತಿಲ್ಲ ಬರೆಯಕ್ಕೆ. ಯಾರಿಗೆ? ಅಮ್ಮನಿಗೆ. ಓ, ಅಮ್ಮನಿಗೆ ಕನ್ನಡ ಬರುದಿಲ್ಲ? ಅಮ್ಮನಿಗೆ ಸ್ಪೀಕ್ ಮಾಡಕ್ಕೆ ಬರ್ತದೆ, ಕನ್ನಡದಲ್ಲಿ ಬರೀಲಿಕ್ಕೆ ಬರ್ತದೆ, ಮಾತ್ರ ಲೇಟ್ ಆಗ್ತದಲ್ಲ ಅದಕ್ಕೆ ಇಲ್ಲ. ಮಣಿಪಾಲದಲ್ಲಿ ಬೇಗ ಹೋಗ್ಬೇಕಲ್ಲ, ಬೇಗ ಹೋಗ್ಬಹುದು. ನಮ್ಮ ಸ್ಕೂಲ್ ಬಸ್ ಅನ್ನ ಹೇಗೆ ಕಂಟ್ರೋಲ್ ಮಾಡೋದು ಗೊತ್ತುಂಟಾ? ಸ್ನಾನ ಮಾಡಿ ನನ್ನಪ್ಪ ಡ್ರೆಸ್ ಹಾಕಿ ಕರ್ಕೊಂಡು ಹೋಗ್ತಾರೆ, ತಿಂಡಿ ತಿಂದು ಕರ್ಕೊಂಡು ಹೋಗ್ತಾರೆ. ನಾನು ಪಟ ಪಟ ತಿಂದು ಬರ್ತೀನಿ. ಇವಳು ಸ್ವಲ್ಪ ಲೇಟ್ ಆಗಿ ಬರ್ತಾಳೆ. ಮಾತ್ರ ಸ್ಕೂಲ್ ನಾನು ಶೂ ಹಾಕುವಾಗ ಬರ್ತಾಳೆ. ಮಾತ್ರ ಯೂನಿಫಾರ್ಮ್ ಎಲ್ಲ ಬೇಗ ಹಾಕ್ತೀವಿ ನಾವು. ಡ್ರೆಸ್ ಎಲ್ಲ ನೀವು ಹಾಕೊಳ್ಳೋದು ಈಗ ಯೂನಿಫಾರ್ಮ್ ಎಲ್ಲ? ಲಿಫ್ಟ್ ಅನ್ನ ನಾವು ಒತ್ತಿ ಇಡ್ಬೇಕು. ಯಾಕೆ? ಯಾಕಂದ್ರೆ ಅದು ಫ್ಲಾಟ್. ಓ, ನೀವು ಫ್ಲಾಟಲ್ಲಿ ಇರೋದಾ? ಫ್ಲಾಟ್ ಅದ ಹೆಸರೆಂತ? ಸಂಖ್ಯಾ ಹೈಟ್ಸ್. ಹೌದಾ? ಈಗ ನಾನು ಬರೋದು ಅದರಲ್ಲಿ ಹೇಗೆ ಬರಬೇಕು? ಲಿಫ್ಟಲ್ಲಿ. ಲಿಫ್ಟಲ್ಲಿ ಬರಬೇಕಾ? ಎಷ್ಟನೇ ನಂಬರ್ ಅಂತ ಬೇಡವಾ? ಲಿಫ್ಟಲ್ಲಿ ಬಂದರೆ 9. ಹಾಗೆ ಅಲ್ಲಿ ಸ್ವಲ್ಪ ದೂರದಲ್ಲಿ ಫಸ್ಟ್ನೇ ಲಿಫ್ಟ್ ಇದೆ, ಅದು ಎರಡನೇ ಲಿಫ್ಟ್ ಇರುತ್ತೆ. ತುಂಬ ಚೂರು ದೂರ ಹೋದಾದ್ಮೇಲೆ ನೀವು ಫಸ್ಟ್ನೇ ಲಿಫ್ಟಲ್ಲಿ ಬರಬೇಕು. ಸೆಕೆಂಡ್ ಲಿಫ್ಟಲ್ಲಿ ಬಂದರೆ ಬೇರೆ ಫ್ಲಾಟಿಗೆ ಹೋಗುತ್ತೆ. ನೀವು ಫಸ್ಟ್ನೇ ಲಿಫ್ಟಲ್ಲಿ ಬರಬೇಕು. ಆವಾಗ ಆಮೇಲೆ 9 ಅಂತ ಒತ್ತಬೇಕು. ಬರ್ತಾರೆ ನಿಮ್ಮ ಮನೆ ಬರ್ತದೆ, 9th ಫ್ಲೋರ್ ಬರ್ತದೆ. ಅಲ್ಲಿ 903 ಅಂತ ಇರ್ತದೆ. ಅದ್ರ ಹೋಗಿ ಬೆಲ್ ಅಂದ್ರೆ ಅದು ನಮ್ಮ ಮನೆ. ಆವಾಗ ನೀವಿಬ್ರು ಸಿಗ್ತೀರಿ ನನಗೆ. ಫಸ್ಟ್ ಮನೆ ದೊಡ್ಡ ಡೋರ್ ಇರ್ತದೆ, ಅದ್ರ 2 ಮನೆ ನಮ್ದು. ಅಂದ್ರೆ ಹೌದು. ಈಗ ನಾನು ನಿಮ್ಮ ಮನೆಗೆ ಬಂದೆ ಅಂತ ಅನ್ಕೋ, ಏನ್ ಮಾಡಿ ಕೊಡ್ತೀರಿ ಸ್ಪೆಷಲ್? ಕೇಕ್.
ಯಾವ ಕೇಕ? ಬನಾನಾ. ಬನಾನಾ ಕೇಕಾ? ನೀನೇನು ಮಾಡಿಕೊಡ್ತೀನಿ ನಿಮಗೆ? ಐಸ್ ಕ್ರೀಮ್. ಐಸ್ ಕ್ರೀಮಾ? ನೀನೇ ಮಾಡಬೇಕು, ಅಪ್ಪ ಎಲ್ಲ ಮಾಡಿಕೊಡ್ಬಾರ್ದು. ಅಪ್ಪವೇ ಮಾಡಿಕೊಡೋದು. ಅಮ್ಮನ ಹತ್ರ ಏನು ಹೇಳಿ ಮಾಡಿಕೊಡ್ತೀಯಾ? ಅಮ್ಮಗೆ ಏನು ಮಾಡಿಲ್ಲ, ಅಮ್ಮ ಚಾಕ್ಲೇಟ್ ಕೊಡ್ತಾಳೆ. ಅಮ್ಮ ಚಾಕ್ಲೇಟ್ ಕೊಡ್ತಾರೆ. ಹೌದು, ಮನೇಲಿ ಎಷ್ಟು ಜನ ಇದ್ದೀರಿ? ಫ್ಲಾಟಲ್ಲಿ ಇರುವಾಗ 3 ಜನ. ನಾವು ಊರಲ್ಲಿ ಹೋಗುವಾಗ ಇಷ್ಟು ಜನ ಇರ್ತೀವಿ. ನಾವಿಬ್ರು, ನನ್ನಪ್ಪ, ನನ್ನ ಅಜ್ಜ. ಆಯ್ತಾ? ಕೌಂಟ್ ಮಾಡಿ ಆಯ್ತಾ? ಟೋಟಲ್ ಎಷ್ಟು ಆಯಿತು? 5. ಇಲ್ಲ, ಅವಳು ಕೌಂಟ್ ಮಾಡ್ತಾ ಇದ್ದಾಳೆ. ಹಾಂ, 6. ಅವಳಿಗೆ 6, ನಿಂಗೆ ಹೇಗೆ 5? ಒಂದು ನಾನು, ಒಂದು ಅವಳು, ಒಂದು ನನ್ನಪ್ಪ, ಒಂದು ನನ್ನಮ್ಮ, ಒಂದೊಂದು ದೊಡ್ಡ, ಒಂದು ನನ್ನ ಅಜ್ಜ. ಅಜ್ಜ. 6. ಅಜ್ಜಿ ಮನೆ ಎಲ್ಲಿ ಈಗ? ಕೌಡೂರು. ಅದೆಲ್ಲಿ ಬರ್ತದೆ? ಹಳ್ಳಿಯಾ? ಈಗ ನಿಮ್ಮದು ಸಿಟಿಯಾ? ನಮ್ಮ ಸಿಟಿ. ನಮಗೆ ಹಾಲಿಡೇ ಇತ್ತು ಮಾತ್ರ. 3 ದಿನ ಎಲ್ಲ ಅದು ಹಳ್ಳಿಯಲ್ಲಿ ಚಳಿ. ಸಿಟಿಯಲ್ಲಿ ಚಳಿ ಇಲ್ವಾ? ಕಡಿಮೆ. ಸಿಟಿಯಲ್ಲಿ ಕೂಲ್ ಚಳಿಲ ಇರ್ತಾರೆ, ಬಿಸಿಲು ಸಹ ಇರ್ತದೆ. ನಿಮಗೆ ಯಾವ್ದು ಇಷ್ಟ? ಖುಷಿ. ಸಮ್ಮರ್ ಬಂದಾಗ 30 ಡೇ ಹಾಲಿಡೇ. ಹೌದಾ? ಆವಾಗ ಅಲ್ಲಿ ಅಜ್ಜಿ ಮನೆಗೆ ಹೋಗ್ತೀರಾ? ಇಲ್ಲ, ನನ್ನ ಫ್ರೆಂಡ್ ಸಮಿತಾ ಬರ್ತಾಳೆ. ಎಲ್ಲಿ ನಿಮ್ಮ ಮನೆಗೆ ಬರ್ತಾಳಾ? ಸಮಿತಾ ನಮ್ಮ ತುಳುವೆ. ನಮ್ಗೆ ತುಂಬಾ ತುಂಬಾ ದಿನ ಹಾಲಿಡೇ ಇದ್ರೆ ಅವಳು ಕೌಡೂರಿಗೆ ಬರ್ತಾಳೆ. ನಮ್ಗೆ ಹಾಲಿ ಇಲ್ಲ ಇದ್ರೆ ಸ್ವಲ್ಪ ದಿನ ಅಲ್ಲಿ ಕುತ್ಕೊಳ್ತಾಳೆ. ನಾವು ಕೌಡೂರಲ್ಲಿ ಸ್ವಲ್ಪ ದಿನ ಮಣಿಪಾಲಲ್ಲಿ ಕುತ್ಕೊಳ್ತಾಳೆ. ಹೌದಾ? ಈಗ ನೀವು ಶಾಪಿಂಗ್ ಎಲ್ಲ ಹೋಗ್ತೀರಾ ಅಪ್ಪ ಅಮ್ಮನ ಜೊತೆ? ಅಪ್ಪ ಮಾತ್ರ ಕರ್ಕೊಂಡು ಹೋಗೋದು. ಈಗ ನಾವು ಭಜನೆಗೆ ಹೋಗ್ತೀವಿ, ಅದು ಸಂಜೆ ಹೋಗ್ತೀವಿ. ಅದಕ್ಕೆ ನನ್ನ ದೊಡ್ಡ ಸಹ ಬರ್ತಾರೆ. ಈಗ ಅವರು ಮನೆಯಲ್ಲಿ ಇದ್ದಾರಾ? ಮನೇಲಿ ಇದ್ದಾರಾ? ಕರ್ಕೊಂಡು ಬರ್ಬೋದಿತ್ತಲ್ಲ ಸ್ಟುಡಿಯೋಗೆ. ಅಲ್ಲ, ಅವರೊಂದು ಮದುವೆಗೆ ಹೋಗ್ತಾರೆ. ನಾವೀಗ ಫ್ಲಾಟ್ಗೆ ಹೋಗೋದು ಇಲ್ಲಿಂದ. ಆಮೇಲೆ ಸಂಜೆ ಆದ್ಮೇಲೆ ಅವರು ಕೂಡ ಬರ್ತಾರೆ. ಸಂಜೆ ಆದ್ಮೇಲೆ ಮಧ್ಯಾಹ್ನ ಮಲಗಿ ಸಂಜೆ ಆದ್ಮೇಲೆ ನಾವು ಹೊರಡೋದು. ಆದ್ಮೇಲೆ ನಂದು ಟೀಚರ್ ಇದ್ದಾರೆ ಶಿಸ್ತಾ ಅಂತ. ನಮಗೆ ಶಿಸ್ತ ಚಿಕ್ಕಮ್ಮ. ಹೌದು, ಅವ್ರು ತುಂಬಾ ಹಾಡು ಹೇಳ್ತಾರೆ. ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ. ಅವರ ಸ್ವರ ತುಂಬಾ ಚೆನ್ನಾಗಿರುತ್ತೆ. ಈಗ ನಿನ್ನ ಸ್ವರ ಚಂದ ಇಲ್ವಾ? ಚೆನ್ನಾಗಿ ಆಗ್ತಾ ಉಂಟಷ್ಟೇಯಾ? ಸಂಗೀತ ಕ್ಲಾಸಿಗೆ ಹೋಗ್ತಿದ್ದೀರಾ ಇಬ್ಬರು ಸಹ? ಸಂಗೀತ ಟೀಚರ್ ಭರತನಾಟ್ಯ ಅವರು ಚೆನ್ನಾಗಿದ್ದಾರೆ. ಅವರು ಫೇಸ್ ಎಲ್ಲ. ಆದ್ಮೇಲೆ ಅವರು ಕ್ಯೂಟ್, ಚಿಕ್ಕ ಮಗು ಹಾಗೆ, ಗೊಂಬೆ ಹಾಗೆ. ಅಂದ್ರೆ ನಿಮ್ಮ ತರ ನೀವು ಸಹ ಹಾಗೆ ಇದ್ದೀರಲ್ಲ? ನೀವಿಬ್ರು ಕ್ಯೂಟ್ ಇಲ್ವಾ ಈಗ? ಹೌದು. ಮತ್ತೆ ಆದ್ಮೇಲೆ ನಮ್ಮ ಸಂಗೀತ ಟೀಚರ್ ನಮ್ ಭರತನಾಟ್ಯ ಕೂಡ ಕಲಿಸ್ತಾರೆ. ಡ್ಯಾನ್ಸ್ ಕೂಡ ಗೊತ್ತಿದೆ, ಮ್ಯೂಸಿಕ್ ಕೂಡ ಗೊತ್ತಿದೆ. ಸೊ ಅವರು ನಿಮ್ಮ ಸಂಗೀತ ಟೀಚರ್ ಆಲ್ರೌಂಡರ್. ನನ್ನ ಅಮ್ಮ ಚಿಕ್ಕಿರುವಾಗ ಇಡೀ ಸ್ವಲ್ಪ ತುಂಬಾ ಲೂಟಿ ಮಾಡುದು, ತುಂಬಾ ತಂಟ ಮಾಡುದು, ಸ್ವಲ್ಪ ಬರೆಯುವುದು. ಹಾಗೆ. ಈಗ ನಿಮ್ಮ ಮನೇಲಿ ತುಂಬಾ ಪೋಖ್ರಿ ಅಂದ್ರೆ ನಿಮ್ಮ ಅಮ್ಮವೆಯಾ? ಹೌದಾ? ಪೋಖ್ರಿ. ಮಧ್ಯಾಹ್ನ ಹಾಲು ಸಹ ಕೊಡುವುದಿಲ್ಲ. ಅಮ್ಮ ಹಾಲು ಕೂಡ ಕೊಡುದಿಲ್ವಾ? ಮತ್ತೆ ಊಟ ಎಲ್ಲ ಯಾರು ಮಾಡಿಸ್ತಾರೆ? ಅಜ್ಜಿ ಕೊಡ್ತಾರೆ. ಅಜ್ಜಿಯೇ ಕೊಡುದು? ಊಟ ಮಾಡ್ತಾರೆ. ಯಾಕೆ ನೀನು ಹಾಲು ಕೊಡ್ಲಿಲ್ಲ? ಹೀಗೆ ಅದು ನಾನು ಅವರಿಗೆ ಮಾಡಿ ಇರಿದು ಎಲ್ಲ ಚಪ್ಪಾಗಿ ಹೋಗಿದೆ. ಇನ್ನು ಅವ್ರು ಕೊಡ್ತಾರಾ? ಅಲ್ವಾ? ಮತ್ತೆ ನಿಮ್ಗೆ ಬಿಸಿ ಬಿಸಿ ಬೇಡವಾ ಹಾಲೆಲ್ಲ? ಅಲ್ವಾ? ಕಷಾಯ ಮಾಡಿ ಕೊಡ್ತಾರೆ ಅಂತ. ಶೀತ ಆಗಿದೆ, ನಮ್ಗೆ ಶೀತ ಆಗಿದೆ ಅಲ್ಲ, ಮರ್ದು ಕೊಡು ಅವರಿಗೆ ಹೇಳಿ ಹೋದ್ರೆ ಪುನಃ ಮಕ್ಕಳಲ್ಲಿ ಮೊಬೈಲ್ ಇರುತ್ತೆ, ಮೊಬೈಲ್ ಓದ್ತಾನೆ ಇರ್ತಾರೆ. ಅದು ಒಂದು ಸಲ ಹೇಳಿ ಅದನ್ನ ಅವರ ಮರ್ದು ಕೂಡ ಇನ್ನು ಹಾಗೆ ಹೇಳಿದ್ರೆ ಕೇಳಲ್ಲ.
ಎರಡು ಸತಿ ಹೇಳ್ಬೇಕು, ಮೂರು ಸತಿ ಹೇಳ್ಬೇಕು, ಆಯ್ತು. 4 ಸತಿ ಹೇಳ್ಬೇಕು ಅಂತ. ಆದ್ಮೇಲೆ ಅಕ್ಕು ಆಯ್ತಾಯ್ತು ಕೊಡ್ತೀನಿ ಹೇಳಿದ್ರು ಪುನಃ ಮೊಬೈಲ್ ಒಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಬೇಗ ಕೊಡ, ನಾನು ಎಷ್ಟು ಸಲ ಹೇಳ್ಬೇಕು, ಬೇಗ ಕೊಡು ಕುದುರೆ ಅಂತ ಹೇಳ್ತಾರೆ. ಈಗ ನೀವು ಕುದುರೆ ಆಗಿದ್ರೆ ಅಮ್ಮ ಕುದುರೆ ಅಮ್ಮ ಕುದುರೆ, ಮತ್ತೆ ನೀವಿಬ್ರು ಯಾವ್ದೇ ನಿಮ್ಮ ಮನುಷ್ಯ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಪುಟ್ಟಿ. ಪುಟ್ಟಿಯಾ? ಇನ್ನೊಂದು ನನ್ನ ಮಾಮ ಇದ್ದಾರೆ, ಪುಟ್ಟ. ಅವ್ರು ಪುಟ್ಟ, ಇವರು ಪುಟ್ಟಿ. ಮತ್ತೆ ನೀವಿಬ್ರು ಏನು? ಇವರ ಹೆಸರು ಪುಟ್ಟಿ ಅಲ್ಲ, ಇವರ ಹೆಸರು ಪವಿತ್ರ, ಮತ್ತೆ ನನ್ನ ಮಾಮನ ಹೆಸರು ಪ್ರಹ್ಲಾದ್. ಈಗ ನಿಮ್ಮದಿಬ್ರದೇನು ನಿಕ್ ನೇಮ್? ಅನುಜ್ಞಾ ಭಟ್, ಅಭಿಜ್ಞಾ ಭಟ್. ಅದು ಓಕೆ, ಅದು ನಿಮ್ಮ ಹೆಸರಲ್ವಾ? ನಿಮ್ಗೆ ನಿಕ್ ನೇಮ್ ಏನಿಲ್ವಾ? ಪುಟ್ಟ, ಪುಟ್ಟಿ ಆ ತರ. ಈಗ ಅಮ್ಮನ ನಂಗೆ ಚಿನ್ನು, ಅವಳಿಗೆ ಬಂಗಾರಿ. ಬಂಗಾರಿಯಾ? ಕೆಲವರು ನನ್ನ ಚಿನ್ನು ಕರೀತಾರೆ ನಮ್ಮಿಬ್ಬರನ್ನ, ಕೆಲವರ ಅಮ್ಮ, ಕೆಲವರ ಬಾಬು, ಕೆಲವರ ಮುದ್ದು ಎಲ್ಲ ಕರೀತಾರೆ. ಎಲ್ಲ ಚಿನ್ನು, ಬಂಗಾರು, ಮುದ್ದು, ಅಭಿಯಾನು. ಮತ್ತೆ ಇವನ್ನ ತಟ್ಕೊಂಡು ಹೇಳ್ತಾರೆ, ನನ್ ಮುದ್ದು ಹಾಗೆ ಮಾಡು, ನನ್ ಚಿನ್ನು ಹಾಗೆ ಮಾಡು, ನನ್ ಬಂಗಾರಿ, ನನ್ ಬೋಳಿ ಹಾಗೆ ಮಾಡು. ಅಮ್ಮ ತುಂಬಾ ಆಸೆ ಮಾಡ್ತಾರೆ ಹಾಗಿದ್ರೆ. ಆಸೆ ಮಾಡ್ತಾರೆ, ಸ್ವಲ್ಪ ಮಾಡುದು. ತುಂಬಾ ಮಾಡ್ತಾರೆ. ನೋಡು, ಅವಳಿಗೆ ತುಂಬಾ ಮಾಡ್ತಾರೆ, ನಿಂಗೆ ಮಾತ್ರ ಅವ್ರು ಸ್ವಲ್ಪ ಆಸೆ ಮಾಡೋದು. ಅಲ್ಲ, ತುಂಬಾ ಮಾಡ್ತಾರೆ. ಮಾಡಿ ತಂಟಿದ ಪೋಖ್ರಿ ತುಂಬಾ ಮಾಡ್ತಾಳೆ. ಪೋಖ್ರಿ ತಂಟೆ. ಈಗ ಯಾರ ಹತ್ರ ಕಂಪ್ಲೇಂಟ್ ಮಾಡುವ ಅಮ್ಮನ ಬಗ್ಗೆ? ಅಪ್ಪ ಹತ್ರ. ಅಪ್ಪ ಎಲ್ಲ ಸರಿ ಮಾಡ್ತಾರೆ ಅಲ್ವಾ? ಈಗ ಒಂದು ದಿನ ಅಜ್ಜಿ ಹಾಕೊಡ್ರೆ ಕುತ್ಕೋತಾರ, ವರ್ಷ ಮತ್ತೆ ಅಪ್ಪ ಕೊಟ್ಟರು, ಮತ್ತೆ ಅವನ ಮನೆಗೆ ಹೆಲ್ಪ್ ಮಾಡ್ತಾರೆ. ಕೋಪದಲ್ಲಿ ಇದ್ದು ಮಕ್ಕಳಿಗೆ ಹೊರಸ ಕೊಡ್ಲಿಲ್ಲ ಅಂತ ಮತ್ತೆ ಹಾಳನ್ನ ತಗೊಂಡು ಅಪ್ಪ ಕೊಟ್ರು. ಮತ್ತೆ ಅಮ್ಮ ಒಂದು ದಿನ ಪಿಜ್ಜಾ ಮಾಡಿ ಕೊಟ್ರು. ಹೌದಾ? ಪಿಜ್ಜಾ ಮಾಡಿ ಕೊಡ್ಲಿಲ್ಲ, ಕೊಡ್ತಾರೆ ಅವಳಿಗೆ ಕೊಡ್ಲಿಲ್ಲ ಅಷ್ಟೇ. ನೋಡು, ಅವಳು ನಿಂಗೆ ಕೊಡ್ಲಿಲ್ಲ, ಇವರಿಗೆ ಮಾತ್ರ ಕೊಟ್ಟದ ಅಮ್ಮ. ಸುಮ್ಮನೆ ಹೇಳಿದ್ದು. ಹೌದಾ? ಇಲ್ಲ, ಅಮ್ಮನಿಗೆ ಬರೀ ಪಲಾವ್, ಗೀ ರೈಸ್, ಆದ್ಮೇಲೆ ಪಿಜ್ಜಾ. ನೋಡು, ಅಮ್ಮನಿಗೆ ಪಿಜ್ಜಾ ಮಾಡಲಿಕ್ಕೆ ಪಿಜ್ಜಾ ಮಾಡಕ್ಕೆ ಬರ್ತದಾ? ಇಲ್ಲ, ಬರ್ತದೆ. ಬರ್ತದೆ. ಇಲ್ಲ, ಕೇಳ್ತೀನಿ, ಬರ್ತದಾ? ಎಲ್ಲಿ ಬರುದು? ಅಲ್ಲಿ ಹೋಗಿ ಕೇಳಿದ್ರೆ ಆಗ್ತಾ? ಮನೆಗೆ ಹೋಗಿ ಕೇಳು. ಬರ್ತದೆ. ತಂದು ಕೊಟ್ಟಿರ್ಬೋದು, ಯಾರಿಗೆ ಗೊತ್ತುಂಟು ನಿಮ್ಮನ್ನ ಇಂಪ್ರೆಸ್ ಮಾಡ್ಲಿಕ್ಕೆ. ಇಲ್ಲ, ಅವಳಿಗೆ ಪಲಾವ್ ಮತ್ತೆ ಗೀ ರೈಸ್, ಪಿಜ್ಜಾ. ಪಿಜ್ಜಾ ಮಾಡಕ್ಕೆ ಬರಲ್ಲ. ದೋಸೆ, ಇಡ್ಲಿ. ನೋಡು, ದೋಸೆ ಇಡ್ಲಿ ಎಲ್ಲ ಮಾಡ್ತಾರೆ. ಅಷ್ಟೇ ಮಾಡುದು. ದೋಸೆ, ಇಡ್ಲಿ, ಸಾಂಬಾರು, ಅದೆಲ್ಲ ನಮ್ಮ ಅಪ್ಪ ಕೂಡ ಮಾಡ್ತಾಳೆ. ಅಪ್ಪಗೆ ಸಮ ಮಾಡಕ್ಕೆ ಬರೋದಿಲ್ಲ. ಇಡ್ಲಿ ಮಾಡುವಂದ್ರೆ ಗೋಂಬೆಟ್ಟೆ ಮಾಡ್ತಾರೆ. ಮಾಡಲ್ಲ. ಇಡ್ಲಿ ಮಾಡುವ ಅಂದ್ರೆ ಬರ್ಗರ್ ಮಾಡ್ತಾರೆ. ಹೌದಾ? ಬರ್ಗರ್ ಮಾಡಲ್ಲ, ಅವರಿಗೆ ಗೊತ್ತುಂಟು, ಅವ್ರು ದೊಡ್ಡ ಮಾಡಲ್ಲ. ಅಯ್ಯೋ, ನೋಡು, ಅವಳನ್ನ ಹೇಗೆ ಕನ್ವಿನ್ಸ್ ಮಾಡಿದ್ಲು ಕ್ಯೂಟಿ ಅಂತ. ನೀನ್ ಕನ್ವಿನ್ಸ್ ಕ್ಯೂಟಿ ನೋಡಿ, ಈಗ ನೀನ್ ಕ್ಯೂಟಿ ಬ್ಯೂಟಿ, ನೀನ್ ಕ್ಯೂಟಿ ಮಾತ್ರ ಹೇಳಿದಿ. ಆಯ್ತಾ, ಜಗಳ ಮುಗೀತಾ ಈಗ? ಸರಿ, ಈಗ ಒಂದು ಬ್ರೇಕ್ ತಗೊಳ್ಬೋಣ? ಸರಿ. ಅರಳುವ ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಅರಳುವ ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಹೌದು, ದೊಡ್ಡವರಾದ್ಮೇಲೆ ಏನಾಗ್ತೀರಾ? ದೊಡ್ಡವರಾದ್ಮೇಲೆ ಟೀಚರ್. ನೀನು ಟೀಚರ್ ಆಗ್ತೀನಿ. ನೀನು ಡಾಕ್ಟರ್ ಏನು ಮಾಡ್ತಾರೆ? ಡಾಕ್ಟರ್ ಚೆಕಪ್ ಮಾಡ್ತಾರೆ, ಮತ್ತೆ ಇಂಜೆಕ್ಷನ್ ಕೊಡ್ತಾರೆ, ಮತ್ತೆ ಟೆಂಪರೇಚರ್ ನೋಡ್ತಾರೆ. ಮತ್ತೆ ಟೀಚರ್ ಏನು ಮಾಡ್ತಾರೆ? ಟೀಚ್ ಮಾಡ್ತಾರೆ. ಏನೆಲ್ಲ ಟೀಚ್ ಮಾಡ್ತಾರೆ? 1 2 3 ಆದ್ಮೇಲೆ ABCD ಆದ್ಮೇಲೆ ಸ್ಪೆಲ್ಲಿಂಗ್ಸ್ ಎಲ್ಲ ಹೇಳಿಕೊಡ್ತಾರೆ. ಹೌದು, ನೀವಿಬ್ರು ಸಿಂಗಿಂಗಲ್ಲಿ ಹುಷಾರಿದ್ದೀರಂತೆ. ಯಾರು ಹೇಳಿದ್ದು? ನೀನೇ ಹೇಳಿದಲ್ವಾ ಆವಾಗ? ಹಾಂ. ಈಗ ಸಿಂಗ್ ಮಾಡ್ತೀರಾ ಸಾಂಗ್? ಯಾವ ಸಾಂಗ್ ಸಿಂಗ್ ಮಾಡ್ತೀರಾ? ಗೋವಿಂದ ಗೋಪಾಲ. ನೀನೊಂದು ಸಾಂಗ್ ಹೇಳ್ತೀನಿ, ನೀನೊಂದು ಸಾಂಗ್ ಹೇಳ್ತೀಯಾ? ಹಾಂ, ಸರಿ, ಹೇಳು. ಗಜವದನ ಬೇಡುವೆ
ಗೌರಿ ತನಯ ತ್ರಿಜಗವಂದಿತನೆ ಸುಜನರ ಪೋರೆವನೆ ಗಜವದನ ಬೇಡುವೆ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೆ ಆದರದಿಂದಲೇ ಸರಸಿ ಜನಾಪಶ್ರೀ ಪುರಂದರ ವಿಠಲನ ನಿರತ ನೆನೆಯುವಂತೆ ನೀದಯ ಮಾಡೋ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೆ ಸುಜನರ ಪೋರೆವನೆ ಗಜವದನ ಬೇಡುವೆ. ಸರಿ, ಇವಾಗ ನೀನು ಹೇಳು. ಗೋವಿಂದ ಗೋಪಾಲ ಗೋಪಿಕಾ ವಲ್ಲಭ ಗೋವರ್ಧನೋದ್ಧಾರಕ ಗೋವಿಂದ ಗೋಪಾಲ ಗೋಪಿಕಾ ವಲ್ಲಭ ಗೋವರ್ಧನೋದ್ಧಾರಕ ಗೋವರ್ಧನೋದ್ಧಾರಕ ನಾರಾಯಣ ಅಚ್ಯುತ ನರಮೃಗರೂಪ ಶ್ರೀಪತಿ ಶೌರಿ ಹರಿ ನಾರಾಯಣ ಅಚ್ಯುತ ನರಮೃಗರೂಪ ಶ್ರೀಪತಿ ಶೌರಿ ಹರಿ ವಾರೇಜೋದ್ಭವ ವಂದ್ಯ ವಂದಿತ ಚರಿತ್ರ ವಾರೇಜೋದ್ಭವ ವಂದ್ಯ ವಂದಿತ ಚರಿತ್ರ ಪುರಮರ್ದನ ಮಿತ್ರ ಪರಮ ಪವಿತ್ರ ಪುರಮರ್ದನ ಮಿತ್ರ ಪರಮ ಪವಿತ್ರ ಗೋವಿಂದ ಗೋಪಾಲ ಗೋಪಿಕಾ ವಲ್ಲಭ ಗೋವರ್ಧನೋದ್ಧಾರಕ ಗೋವರ್ಧನೋದ್ಧಾರಕ ಇನ್ನ ಶಿಲೋಚನ ಇಂದು ಬಾನನ ಮರ್ತೋಯ್ತು ಸಾಂಗ್. ಇನ್ನ ಶಿಲೋಚನ ಇಂದು ನಿಬಾನನ ಎನ್ನುತ್ತ ಕುಂಡಲ ನಾದನ ಸಾಕು ಬಿಡು, ಇಷ್ಟು ಹೇಳಿದೆಯಲ್ಲ, ಒಳ್ಳೆ ಆಯ್ತು. ಇಬ್ಬರು ಕೂಡ ಸಾಂಗ್ ಹೇಳಿದಾಯ್ತಾ? ಯಾರು ಹೇಳಿಕೊಟ್ರಿ ಈ ಸಾಂಗನ್ನು? ಯಾರು ಟೀಚರು? ಹೌದಾ? ಕಾರ್ಯಕ್ರಮಕ್ಕೆ ಬಂದ್ರಲ್ಲ, ಯಾರು ಕರ್ಕೊಂಡ್ಬಂದ್ರು ನಿಮ್ಮನ್ನ? ಅಮ್ಮವೇ ಅಲ್ವಾ ಕರ್ಕೊಂಡು ಬಂದದ್ದು? ಮತ್ತು ಅಮ್ಮನ ಬಗ್ಗೆನೇ ಕಂಪ್ಲೇಂಟ್ ಮಾಡ್ತಿದ್ದೀರಲ್ಲ, ಅಮ್ಮನಿಗೆ ಸಾರಿ ಕೇಳಿ ನೋಡುವ. ಸಾರಿ ಮಮ್ಮಿ ಅಂತ. ಸಾರಿ ಬೇಬಿ. ಸಾರಿ ಬೇಬಿ. ನೀನು? ಸಾರಿ ಬೇಬಿ. ಇಬ್ರು ಕೂಡ ಅಮ್ಮ ನನ್ನ ಬೇಬಿ ಅಂತ ಹೇಳುದಾ? ಸರಿ ಬಿಡು. ಕಾರ್ಯಕ್ರಮಕ್ಕೆ ಬಂದ ತುಂಬ ಖುಷಿ ಆಯ್ತಾಯ್ತಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಬೋತ್ ಆಫ್ ಯು. ಇವತ್ತಿನ ಈ ಸಂಚಿಕೆನ ನಾನಂತೂ ತುಂಬ ಎಂಜಾಯ್ ಮಾಡಿದೆ. ನೀವು ಕೂಡ ಅಷ್ಟೇ ಎಂಜಾಯ್ ಮಾಡಿರ್ತೀರಂತ ಭಾವಿಸ್ತಾ ಇವತ್ತಿನ ಈ ಸಂಚಿಕೆನ ಮುಗಿಸ್ತೀನಿ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ TV.